ನೀಡುತ್ತಿರುವಂಥ ವಿಸ್ತಾರ ಸುದ್ದಿ ಚಾನೆಲ್ನ ಈ ಒಂದು ಮಹತ್ತರ ಒಂದು ಕೊಡುಗೆಯಾಗಿ ಈ ಉಳ್ಳಾಲ ಭಾಗದಲ್ಲಿ ರಾಣಿ ಅಬ್ಬಕ್ಕನ ಒಂದು ಪುಣ್ಯ ಭೂಮಿಯಲ್ಲಿ ಇದೀಗ ಕನ್ನಡ ಸಂಭ್ರಮ ಎಂಬ ಕಾರ್ಯಕ್ರಮವನ್ನು ಇದೀಗ ಕೊಲ್ಯದ ಒಂದು ಸೌಭಾಗ್ಯ ಸಭಾಮಾನದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಕಾರ್ಯಕ್ರಮಕ್ಕೆ ಆರಂಭಿಕವಾಗಿ ನೃತ್ಯದ ಮೂಲಕ ಒಂದಷ್ಟು ಕನ್ನಡ ಸಂಭ್ರಮವನ್ನು ನಾವೆಲ್ಲ ಸಂಭ್ರಮಿಸುವ ಮೂಲಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂಥ ಕೆಲಸವನ್ನು ವಿಸ್ತಾರ ಸುದ್ದಿ ಚಾನೆಲ್ ಮಾಡಿದೆ. ಈ ನೆಲೆಯಲ್ಲಿ ಕಾರ್ಯಕ್ರಮವನ್ನು ಪ್ರಥಮವಾಗಿ ನೃತ್ಯದ ಮೂಲಕ ಪ್ರಥಮವಾಗಿ ಆರಾಧನೆ ಮಾಡುವಂಥ ಗಣಪತಿಯ ಸ್ತುತಿಯ ಮೂಲಕ ಗಣಪತಿಯ ನೃತ್ಯ ಮೂಲಕ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕೆ ಇದೀಗ ವೇದಿಕೆಗೆ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಯನ್ನು ನಾವು ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಸ್ವಾಗತ ಮಾಡ್ತಿದ್ದೀವಿ. ಇದೀಗ ಇದರ ವಿದ್ಯಾರ್ಥಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಇದೀಗ ಕಾರ್ಯಕ್ರಮ ಒಂದಷ್ಟು ಕನ್ನಡ ಸಂಭ್ರಮದಲ್ಲಿ ಒಂದಷ್ಟು ನಮ್ಮ ಜನಪದ ಸಂಗೀತ ಇರ್ಬೋದು, ಜನಪದ ಕಲೆಗಾರಿಕೆ ಇರ್ಬೋದು, ಜನಪದ ನೃತ್ಯ ಇರ್ಬೋದು, ಎಲ್ಲವನ್ನು ಕೂಡ ಒಂದಷ್ಟು ಮೇಳೈಸಿಕೊಂಡು ಅದನ್ನು ಸಂಪೂರ್ಣವಾಗಿ ಅಳವಡಿಸುವ ಮೂಲಕ ಈ ಒಂದು ವಿಸ್ತಾರ ಸುದ್ದಿ ಚಾನೆಲ್ರವರು ಇದು ಕನ್ನಡ ಸಂಭ್ರಮವನ್ನು ನಮ್ಮ ಕರ್ನಾಟಕದಾದ್ಯಂತ ಮಾಡುವಂಥ ಪ್ರಯತ್ನಗಳ ಮೂಲಕ ನಮ್ಮ ನಾಡು ನುಡಿಗಾಗಿ ಸೇವೆಯನ್ನು ಸಲ್ಲಿಸುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಈ ನೆಲೆಯಲ್ಲಿ ಒಂದಷ್ಟು ವಿಚಾರಧಾರೆಗಳೊಂದಿಗೆ ಒಂದಷ್ಟು ನಮ್ಮ ಹಿರಿಯರು ವೇದಿಕೆಯ ಮುಂಭಾಗದಲ್ಲಿದ್ದಾರೆ. ಅವರ ವಿಚಾರಧಾರೆಗಳೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ. ಈ ಮುಂದಿನ ಕಾರ್ಯಕ್ರಮಕ್ಕಾಗಿ ಮುಂದಿನ ನೃತ್ಯ ಸಂಯೋಜನೆಗಾಗಿ ವಿದ್ಯಾರತ್ನ
ವಿದ್ಯಾರ್ಥಿಗಳನ್ನು ದೇರ್ಲಕಟ್ಟೆಯ ವಿದ್ಯಾರತ್ನ ವಿದ್ಯಾರ್ಥಿಗಳನ್ನು ಆಹ್ವಾನ ಮಾಡ್ತೇವೆ. ನೃತ್ಯ ಕಾರ್ಯಕ್ರಮಕ್ಕಾಗಿ ಇದೀಗ ವಿಸ್ತಾರ ಅಂದರೆ ಒಂದು ಕಡೆ ಇದ್ದದನ್ನು ಎಲ್ಲ ಕಡೆ ತಿಳಿಸುವಂಥದ್ದು, ಎಲ್ಲ ಕಡೆ ಪಸರಿಸುವಂಥ ಕೆಲಸ ವಿಸ್ತಾರದ ಮೂಲಕ ಆಗ್ತದೆ. ಹಾಗೆ ನಮ್ಮ ಕರ್ನಾಟಕ ರಾಜ್ಯದ, ರಾಷ್ಟ್ರದ, ಅಂತಾರಾಷ್ಟ್ರೀಯ ಮಟ್ಟದ ಮೂಲೆ ಮೂಲೆಗಳ ವಿಷಯಗಳನ್ನು ಇಡೀ ವಿಶ್ವದಾದ್ಯಂತ ತಿಳಿಸುವಂಥ ಕಾರ್ಯಕ್ರಮಗಳನ್ನು ವಿಸ್ತಾರದ ಮೂಲಕ ಆಗ್ತಾ ಇದೆ. ಇದೇ ನವೆಂಬರ್ ತಿಂಗಳ 6ರಂದು ಬೆಂಗಳೂರಿನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಲೋಕಾರ್ಪಣೆಗೊಂಡಂಥ ವಿಸ್ತಾರ ಸುದ್ದಿ ಚಾನಲ್ ಇದೀಗ ಕನ್ನಡ ಸಂಭ್ರಮವನ್ನು ಆರಂಭಿಕವಾಗಿ ಮಾಡುವುದರ ಮೂಲಕ ಕನ್ನಡ ಸೇವೆಗಾಗಿ ತನ್ನ ಚಾನಲನ್ನು ಒಂದು ಮುಡಿಪಾಗಿಟ್ಟಿದೆ. ಈ ನೆಲೆಯಲ್ಲಿ ಪ್ರಥಮ ಹಂತದಲ್ಲಿ ಯಶಸ್ವಿಯನ್ನು ಪಡೆದಂಥ ಈ ಒಂದು ಚಾನಲ್ ಮುಂದಕ್ಕೆ ನಾಡು ನುಡಿಗಾಗಿ ಯಾವ ತ್ಯಾಗ ಸೇವೆಗಳನ್ನು ಮಾಡಲಿಕ್ಕಿದೆ. ಅದರ ಜೊತೆಯಲ್ಲಿ ನಿಖರವಾದ ಒಂದು ಸುದ್ದಿಯನ್ನು ಕೂಡ ಬಿತ್ತರಿಸುವಂಥ ಕೆಲಸವನ್ನು ನಮ್ಮ ವಿಸ್ತಾರ ಸುದ್ದಿ ಚಾನಲ್ ನ್ಯೂಸ್ ಮಾಡಲಿಕ್ಕಿದೆ. ಈ ನೆಲೆಯಲ್ಲಿ ಉಳ್ಳಾಲದ ಈ ಒಂದು ಭಾಗದಲ್ಲಿ ಕೂಡ ನಮ್ಮ ಇದು ಸಾಂಸ್ಕೃತಿಕವಾಗಿ ಕನ್ನಡ ಸಂಭ್ರಮವನ್ನು ಮಾಡೋದ್ರ ಮೂಲಕ ಈ ಭಾಗದ ಉಳ್ಳಾಲ ಭಾಗದ ರಾಣಿ ಅಬ್ಬಕ್ಕನ ಶೌರ್ಯಭೂಮಿಯ ಮಂದಿಗೆ ಇದೊಂದು ತಿಳಿಸುವಂಥ ಪ್ರಯತ್ನಗಳನ್ನು ಮಾಡ್ತದೆ. ಈ ನೆಲೆಯಲ್ಲಿ ನಮ್ಮ ಜನಪದ ಕಲೆ ಸಂಸ್ಕೃತಿಗಳನ್ನು ಮೇಳೈಸಿದಂಥ, ಯಾಕಂದರೆ ಐತಿಹಾಸಿಕ ಕಡಲ ತಡಿಯಲ್ಲಿರುವಂಥ ಸೋಮನಾಥ ಕ್ಷೇತ್ರ ಇರುವಂಥ ಊರಿದ್ರೆ ಅದು ನಮ್ಮ ಉಳ್ಳಾಲ. ಪ್ರಸಿದ್ಧವಾದಂಥ ಸೈಯದ್ ಮದನಿ ದರ್ಗಾ ಇರುವಂಥ ಊರಿದ್ರೆ ಅದು ನಮ್ಮ ಉಳ್ಳಾಲ. ಶಾಂತಿಯ ಧಾಮ ಸೈಂಟ್ ಸೆಬೆಸ್ಟಿಯನ್ ಚರ್ಚ್ ಇರುವಂಥ ಊರಿದ್ರೆ ಅದು ನಮ್ಮ ಉಳ್ಳಾಲ. ಅದೇ ರೀತಿಯಾಗಿ ಕಡಲ ತಡಿಯಲ್ಲಿ ಸೌಂದರ್ಯವಾದಂಥ ರಮಣೀಯ ಪ್ರದೇಶ ಇರುವಂಥ ನಮ್ಮ ಉಳ್ಳಾಲದಲ್ಲಿ ವಿಸ್ತಾರದ ಒಂದು ಚಾನೆಲ್ನ ಮೂಲಕ ಒಂದಷ್ಟು ಕಾರ್ಯಕ್ರಮವನ್ನು ಮಾಡುವುದರ ಮೂಲಕ ಈ ಭಾಗದ ಒಂದು ನಮ್ಮ ಸಾಂಸ್ಕೃತಿಕ ಪರಂಪರೆಯನ್ನು ಕರ್ನಾಟಕದಾದ್ಯಂತ ತಿಳಿಸುವಂಥ ಪ್ರಯತ್ನವನ್ನು ವಿಸ್ತಾರ ಸುದ್ದಿ ಚಾನೆಲ್ ಮಾಡ್ತಾ ಇದೆ. ಅಂದವೋ ಅಂದವು ಕನ್ನಡ ನಾಡು, ಹೇ ಹೇ ನನ್ನ ಗೂಡು ಅಲ್ಲಿದೆ ನೋಡು. ಚಂದವೋ ಚಂದವೋ ನನ್ನಯ ಬೀಡು, ಹೇ ಹೇ ನನ್ನ ಹಾಡು ಅಲ್ಲಿದೆ ನೋಡು. ಕಾವೇರಿ ಹರಿವಳು ನನ್ನ ಮನೆಯ ಅಂಗಳದಲ್ಲಿ, ಕಸ್ತೂರಿ ಹರಿವಳು ನನ್ನ ಮಡದಿ ಮಲ್ಲಿಗೆಯಲ್ಲಿ. ಅಂದವೋ ಅಂದವು ಕನ್ನಡ ನಾಡು, ಹೇ ಹೇ ನನ್ನ ಗೂಡು ಅಲ್ಲಿದೆ ನೋಡು. ಮಗವ ಮರೆಮಾಚದಂತ ನಗುವ ಅವನೆಂದು ತಾರಲಿಲ್ಲವೇ ಪ್ರಿಯೇ. ಓಹೋ ನನ್ನ ಕಣ್ಣ ಮುಂದೆ ಮರಗಡೆದ ಹಿಂದೆ ಮುಂದೆ ಕೋಟಿ ಪಕ್ಷಿ ಕೂಗಿ ಕೇಳಿ ಬಂದರು. ನನ್ನ ಚೆಲುವೆ ಹಾಡು ಅನುರಾಗದಿಂದ ನೋಡು, ಆ ರಾಗ ನೋಟ ಕಾಣದೆ ಪ್ರಿಯೇ. ಸಹ್ಯಾದ್ರಿ ಕಾಯ್ವಳು ನಗುವಳು ನನ್ನ ಮನದಿ ನೊಸಲಿನ ಮೇಲೆ. ಅಂದವೋ ಅಂದವು ಕನ್ನಡ ನಾಡು, ಹೇ ಹೇ ನನ್ನ ಊಡು ಅಲ್ಲಿದೆ ನೋಡು. ಅಂತರಾಳವೆಂಬ ನೇತ್ರಾವತಿಯ ತುಂಬ ಈ ಸ್ನೇಹ ಜಲದ ಸೆಲೆಯು ನಿಲ್ಲದೋ. ಹೇ
ಬೆಚ್ಚಗಿರುವ ಮನೆಯ ತನ್ನಿಚ್ಛೆ ಅರಿವ ಸತಿಯ ಕವಿ ಪ್ರೇಮ ದೊರೆತ ಬಾಳು ಧನ್ಯವೋ. ಹೇ ಈ ನಾಡು ನುಡಿದು ನನಗೆ ಎಂದು ಕೋಟಿ ರೂಪಾಯಿ, ಈ ಬಾಳ ಗುಡಿಯಲಿ ನಿಜದ ಮುಂದೆ ನಾನು ಸಿಪಾಯಿ. ಅಂದವೋ ಅಂದವು ಕನ್ನಡ ನಾಡು, ಹೇ ನನ್ನ ಗೂಡು ಅಲ್ಲಿದೆ ನೋಡು. ಚಂದವೋ ಚಂದವು ನನ್ನಯ ಬಾಡು, ಹೇ ನನ್ನ ಹಾಡು ಅಲ್ಲಿದೆ ನೋಡು. ಕಾವೇರಿ ಹರಿವಳು ನನ್ನ ಮನೆಯ ಅಂಗಳದಲ್ಲಿ, ಕಸ್ತೂರಿ ಮೆರೆವಳು ನನ್ನ ಮಡದಿ ಮಲ್ಲಿಗೆಯಲ್ಲಿ. ಥ್ಯಾಂಕ್ ಯು. ಕೋನೆ ಮನೆ ಇವರಿಂದ ಯಾವುದಾದ್ರೂ ಒಂದು ಆವಿಷ್ಕಾರ ನಡೀಬೇಕೆಂಬ ಇವರ ಒಂದು ಚಿಂತನಶೀಲ ಒಂದು ಯೋಚನೆಯಿಂದ ಇವತ್ತು ವಿಸ್ತಾರ ಚಾನೆಲ್ ಸಮಾಜಕ್ಕೆ ಸಮರ್ಪಣೆ ಆಗ್ತದೆ. ನಾವು ಯಾವಾಗಲೂ ಟಿ ವಿ ಮುಂದೆ ಕೂತ್ಕೊಂಡು ನೋಡುವಂಥ ಸಮಯ ಪರಿಪಾಲ ಈಗ ಮನುಷ್ಯನಿಗೆ ಇಲ್ಲ. ಆದ್ರೂ ಕೂಡ ಆವಿಷ್ಕಾರದ ತಂತ್ರಜ್ಞಾನದ ಮೂಲಕ ಈ ಒಂದು ವಿಸ್ತಾರ ಚಾನೆಲ್ ಈ ಒಂದು ಪ್ರತಿಯೊಂದು ಮನಸ್ಸಿಗೂ ಮನಕ್ಕೂ ಮುಟ್ಟುವಂಥ ಕೆಲಸ ಮಾಡಬೇಕೆಂಬ ನೆಲೆಯಲ್ಲಿ ಹರಿಪ್ರಕಾಶ್ ಕೋನೆಮನೆ ಇವರ ಒಂದು ಆವಿಷ್ಕಾರದ ಮೂಲಕ ಒಂದು ಲೋಕಾರ್ಪಣೆಗೊಂಡಿರುವಂಥ ವಿಸ್ತಾರ ಚಾನೆಲ್ ಇದೀಗ ಬೇರೆ ಬೇರೆ ಕಡೆ ಕನ್ನಡ ಸಂಭ್ರಮ ಆಯೋಜನೆ ಮಾಡೋದ್ರ ಹೊಸ ಆವಿಷ್ಕಾರವನ್ನು ಜನರಿಗೆ ತಿಳಿಸುವಂಥ ಕೆಲಸವನ್ನು ಮಾಡಿದೆ. ಈ ನೆಲೆಯಲ್ಲಿ ನಮ್ಮ ಉಳ್ಳಾಲ ಭಾಗದಲ್ಲಿ ಕೂಡ ಕೊಲ್ಯದಲ್ಲಿ ಕೂಡ ಕೊಲ್ಯದ ಈ ಒಂದು ಸಭಾಂಗಣದಲ್ಲಿ ಕೂಡ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಮೂಲಕ ಈ ಭಾಗದ ಜನರಿಗೆ ತಿಳಿಸುವಂಥ ಕೆಲಸವನ್ನು ಮಾಡಿದೆ. ಮುಂದಕ್ಕೆ ಸಂಗೀತದ ಮೂಲಕ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ನಾಗರಾಜ್ ಆಚಾರ್ಯರವರು ಈ ಒಂದು ಕನ್ನಡ ಸಂಭ್ರಮ ಒಂದು ಕಾರ್ಯಕ್ರಮದಲ್ಲಿ ಕನ್ನಡದ ಒಂದು ಸುಂದರವಾದ ಗೀತೆಯನ್ನು ತಮಗಾಗಿ ಸಮರ್ಪಿಸುತ್ತಿದ್ದಾರೆ. ಇದೀಗ ನಾಗರಾಜ್ ರವರು. ಇದೇ ನಾಡು ಇದೇ ಭಾಷೆ ಎಂದೆಂದೂ ನಮ್ಮದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು ಇದೇ ಭಾಷೆ ಎಂದೆಂದೂ ನಮ್ಮದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು ಇದೇ ಭಾಷೆ ಎಂದೆಂದೂ ನಮ್ಮದಾಗಿರಲಿ. ಕರುನಾಡು ಸ್ವರ್ಗದ ಸೀಮೆ ಕಾವೇರಿ ಹುಟ್ಟಿದ ನಾಡು, ಕಲ್ಲಲ್ಲಿ ಕಲೆಯನ್ನು ಕಂಡ ಬೇಲೂರ ಶಿಲ್ಪದ ಬೀಡು, ಬಸವೇಶ್ವರ ನನ್ನ ಪಂಪರ ಕವಿವಾಣಿಯ ನಾಡು. ಇದೇ ನಾಡು ಇದೇ ಭಾಷೆ ಎಂದೆಂದೂ ನಮ್ಮದಾಗಿರಲಿ. ಚಾಮುಂಡಿ ರಕ್ಷೆಯು ನಮಗೆ ಗೋಮಟೇಶ ಕಾವಲು ಇಲ್ಲಿ, ಶೃಂಗೇರಿ ಶಾರದೆ ಲೀಲೆ ರಸತುಂಗೆಯಾಗಿದೆ ಇಲ್ಲಿ, ವಿಶ್ವಖ್ಯಾತಿಯ ವಿಶ್ವೇಶ್ವರಯ್ಯ ಜನಿಸಿದ ಈ ನಾಡು. ಇದೇ ನಾಡು ಇದೇ ಭಾಷೆ ಎಂದೆಂದೂ ನಮ್ಮದಾಗಿರಲಿ.
ನಾಡು ಇದೇ ಭಾಷೆ ಎಂದೆಂದೂ ನಮ್ಮದಾಗಿರಲಿ. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು ಇದೇ ಭಾಷೆ ಎಂದೆಂದೂ ನಮ್ಮದಾಗಿರಲಿ. ಥ್ಯಾಂಕ್ ಯು. ನೃತ್ಯ ಅದರ ಜೊತೆಯಲ್ಲಿ ಮನೋರಂಜನೆಯ ಮೂಲಕ ಕನ್ನಡ ಹಬ್ಬವನ್ನು, ಕನ್ನಡ ಸಂಭ್ರಮವನ್ನು ಮಾಡುವಂಥ ಕೆಲಸವನ್ನು ವಿಸ್ತಾರ ಚಾನೆಲ್ ಮಾಡಿದೆ. ಒಂದಷ್ಟು ಜನರಿಗೆ ಸಮಾಜದ ಅಂಕುಡೊಂಕು ಇರ್ಬೋದು, ಸಮಾಜದ ವಿಚಾರಧಾರೆ ಇರ್ಬೋದು, ಅಥವಾ ಬೇರೆ ಬೇರೆ ರೀತಿಯ ಒಂದು ಸ್ಥೂಲವಾದ ಕ್ಷಣಿಕ ಮಾಹಿತಿಗಳು, ಅದನ್ನೆಲ್ಲ ಕ್ಷಣಿಕವಾಗಿ ಆ ಸಂದರ್ಭದಲ್ಲಿ ತಿಳಿಸುವಂಥ ಕೆಲಸವನ್ನು ವಿಸ್ತಾರ ಸುದ್ದಿ ಚಾನೆಲ್ನ ಮೂಲಕ ಅದು ತಂತ್ರಜ್ಞಾನದ ಮೂಲಕ ನಡೀಲಿಕ್ಕಿದೆ. ಈ ನೆಲೆಯಲ್ಲಿ ಕನ್ನಡ ಸಂಭ್ರಮದ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸೇರಿರುವಂಥ ಎಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸುತ್ತಾ, ಇದೀಗ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇರ್ಲಕಟ್ಟೆಯ ವಿದ್ಯಾರ್ಥಿಗಳಿಂದ ಉತ್ತರ ಕನ್ನಡ ಭಾಗದಲ್ಲಿ ಪ್ರಸಿದ್ಧಿಯನ್ನು ಪಡೆದಂಥ ಒಂದು ನೃತ್ಯ ಇದ್ದರೆ ಅದು ಹಾಲಕ್ಕಿ ಕುಣಿತ. ಒಂದು ಹಾಲಕ್ಕಿ ಕುಣಿತವನ್ನು ಈ ಕಾರ್ಯಕ್ರಮದಲ್ಲಿ ಕನ್ನಡ ಸಂಭ್ರಮದಲ್ಲಿ ಕೂಡ ಮಾಡುವಂಥ ಪ್ರಯತ್ನದಲ್ಲಿ ಅದನ್ನು ವಿಸ್ತಾರ ಚಾನಲ್ನಲ್ಲಿ ವಿಸ್ತಾರ ಮಾಡುವಂಥ ಕೆಲಸದ ಮೂಲಕ, ಹಾಲಕ್ಕಿ ಕುಣಿತದ ಮೂಲಕ ನಿಮ್ಮ ಮುಂದೆ ಬರುತ್ತಿರುವಂಥ ಪುಟಾಣಿಗಳು, ವಿದ್ಯಾರ್ಥಿಗಳು ಸಾನ್ವಿ ಶೆಟ್ಟಿ, ತನ್ವಿ, ಪ್ರತೀಕ್ಷಾ, ಹಂಚಲ್, ಗೌತಮಿ ಇವರನ್ನು ನಿಮ್ಮೆಲ್ಲರ ಕೈ ಚಾಪಲೊಂದಿಗೆ ಪ್ರೀತಿಪೂರ್ವಕ ವೇದಿಕೆಗೆ ಆಹ್ವಾನ ಮಾಡಿದೆ. ಇದೀಗ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇರ್ಲಕಟ್ಟೆಯ ವಿದ್ಯಾರ್ಥಿಗಳಿಗಾಗಿ ಇದೀಗ ಹಾಲಕ್ಕಿ ಕುಣಿತ. ಶೋಬಲೆ ಬಿನ ಬಿನ ಶೋಬಾಲೆ, 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 ಶೋಬಲೆ ಶೋಬಲೆ ಬಿನ ಬಿನ ಶೋಬಾಲೆ, 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 ಶೋಬಲೆ ಬಿನ ಬಿನ ಶೋಬಾಲೆ,
ನೃತ್ಯವನ್ನು ಸಂಯೋಜನೆ ಮಾಡಿದೆ. ಹಾಲಕ್ಕಿ ಕುಣಿತದ ಒಂದು ನೃತ್ಯವನ್ನು ಸಂಯೋಜನೆ ಮಾಡಿದ್ದಾರೆ ಶ್ರೀ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇರ್ಲಕಟ್ಟೆಯ ವಿದ್ಯಾರ್ಥಿಗಳು. ಬಂಧುಗಳು, ಈ ಸಭಾಂಗಣದಲ್ಲಿ ಸೀಮಿತ ಅಪೇಕ್ಷಿತ ಜನಗಳು ಆದರೂ ಕೂಡ ಈ ಒಂದು ಕನ್ನಡ ಸಂಭ್ರಮ, ನಮ್ಮ ಉಳ್ಳಾಲದಲ್ಲಿ ನಡೆದಂಥ ಕನ್ನಡ ಸಂಭ್ರಮ ಕಾರ್ಯಕ್ರಮ ಇಡೀ ವಿಶ್ವದಾದ್ಯಂತ ಪಸರಿಸ್ತದೆ. ಏಕೆಂದರೆ ನಮ್ಮ ಚಾನಲ್ನ ವಿಸ್ತಾರದ ಚಾನಲ್ನ ಮೂಲಕ ಈ ನೆಲೆಯಲ್ಲಿ ಕಾರ್ಯಕ್ರಮದ ಮುಂದಿನ ಹಾಡಿಗಾಗಿ ಜಗದೀಶ್ ಆಚಾರ್ಯರವರನ್ನು ವೇದಿಕೆಗೆ ಆಹ್ವಾನ ಮಾಡ್ತಿದ್ದೇನೆ. ಕನ್ನಡದ ಒಂದು ಸುಂದರವಾದ ಸಂಗೀತ ಕಾರ್ಯಕ್ರಮದ ಮೂಲಕ ನಿಮ್ಮ ಜೊತೆ ಜಗದೀಶ್ ಆಚಾರ್ಯ ಖ್ಯಾತ ಗಾಯಕರು. ಈ ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ ವಿವಿಧ ಕ್ಷೇತ್ರದ ಗಣ್ಯರ ವೇದಿಕೆ ಮುಂಭಾಗದಲ್ಲಿದ್ದಾರೆ. ಅವರೆಲ್ಲರ ಉಪಸ್ಥಿತಿಯಲ್ಲಿ ನಾವು ಇದು ಕನ್ನಡ ಸಂಭ್ರಮದ ಸಭಾ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ. ಅದರಿಂದ ಎಲ್ಲರೂ ಕೂಡ ಉಪಸ್ಥಿತಿರಬೇಕು. ಖ್ಯಾತ ಕಲಾವಿದ JP ಆಚಾರ್ಯವರ ಕೈ ಚಳಕದಲ್ಲಿ ಒಂದು ಸುಂದರವಾದ ಒಂದು ಚಿತ್ರ ಕೂಡ ಈ ವೇದಿಕೆಯಲ್ಲಿ ಮೂಡಿ ಬರಲಿಕ್ಕಿದೆ. ಎಲ್ಲವನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಜೋಡಣೆ ಮಾಡಿಕೊಳ್ಳುತ್ತಾ ಈ ಕಾರ್ಯಕ್ರಮದಲ್ಲಿ ನೃತ್ಯ ಮತ್ತು ಸಂಗೀತದೊಂದಿಗೆ ಕಾರ್ಯಕ್ರಮ ಮುಂದಕ್ಕೆ ಕನ್ನಡ ತಾಯಿಯನ್ನು ಸ್ತುತಿಸುವಂತ ಒಂದು ಲ ಲ ಲ ಲ ಲ. La 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 la, la 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 la. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ನಮ್ಮ ದೇವಾಲಯ. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಧೀರರಾಡಿದ ನಾಡು ನಿನ್ನದು, ಶಾಂತಿ ಮಂತ್ರ ಪಾಡಿದ ಬೀಡು ನಿನ್ನದು. ವರಸಾಧು ಸಂತರ ನೆಲೆ ನಿನ್ನದು, ಮಹಾಶಿಲ್ಪಕಾರರ ಕಲೆ ನಿನ್ನದು. ಸಂಗೀತ ಸಾಹಿತ್ಯ ಸೆಲೆ ನಿನ್ನದು. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ.
ಮುಕ್ತಿ ಮೀಟುವ ಸ್ನೇಹ ನಮ್ಮದು, ಎಲ್ಲ ಒಂದೇ ಎನ್ನುವ ಔದಾರ್ಯ ನಮ್ಮದು, ಸೌಂದರ್ಯ ಸೀಮೆಯ ಗುಡಿ ನಮ್ಮದು, ಮಾಧುರ್ಯ ತುಂಬಿದ ನುಡಿ ನಮ್ಮದು, ಕಸ್ತೂರಿ ಕನ್ನಡದ ಸವಿ ನಮ್ಮದು. ರೋಮ ರೋಮಗಳು ನಿಂತವು ತಾಯೆ, ಚೆಲುವ ಕನ್ನಡದೊಳೇನಿದು ಮಾಯೆ. ಮುಗಿಲೇ ಕಡಲೆ ಸಿಡಿಲೆ ಕೇಳಿರಿ, ಮುಗಿಲೇ ಕಡಲೆ ಸಿಡಿಲೆ ಕೇಳಿರಿ. ತನು ಮನವು ಧನವು ಎಲ್ಲ ಕನ್ನಡ, ತನವು ಮನವು ಧನವು ಎಲ್ಲ ಕನ್ನಡ. ಆ ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ನಾರಾಯಣ ತಂದೇನ, ನಾರಾಯಣ ತಂದೇನ, ತನ್ನನ್ನ ತಾನನ ತರನ ತಾನನ, ತನ್ನನ್ನ ತಾನನ ತರನ ತಾನನ, ತನ್ನನ್ನ ತಾನನ ರಾಯಣ ತಂದೇನ, ನಾರಾಯಣ ತಂದೇನ. ಮಾದೇವನ ಗಂಟುಲಿಯ ಮೇಲೆ ಮಾದೇವ ಬಗೆ ಮಾದೇವೋ, ಮಾದೇವ ಬಗೆ ಮಾದೇವೋ, ಮಾದೇವ ಬಗೆ ಮಾದೇವೋ, ಮಾದೇವ ಬಗೆ ಮಾದೇವೋ. ಮಾದೇವನ
ಬಪ್ಪಗೆ ಮಾದೇವೋ ಮಾದೇ ಬಪ್ಪಗೆ ಮಾದೇವೋ ಆ ಕಣ್ಣಿಲ್ಲದವರಿಗೆ ಕಣ್ಣಂತೆ ಶಿವ ಕಣ್ಣಿಗೆ ಕಣ್ಣಾಗೇನಂತೆ ಎಲ್ಲ ಶಿವನಿ ಮಾರಪ್ಪ ಬಣ್ಣ ಬಣ್ಣವಾಗಿನಂತೆ ಆ ಮಾದೇವ ಪುಣ್ಯ ಮಾದೇವೋ ಮಾದೇವ ಪುಣ್ಯ ಮಾದೇವೋ ಮಾದೇವ ಪುಣ್ಯ ಮಾದೇವೋ ಮಾದೇವ ಪುಣ್ಯ ಮಾದೇವೋ ಆ ನನ್ನ ತಾನನ ರಾಯಣ ತಂದೇನ ನಾರಾಯಣ ತಂದೇನ ನನ್ನ ತಾನನ ತನನ ತಾನನ ನನ್ನ ತಾನನ ನನ್ನ ತಾನನ ನನ್ನ ತಾನನ ರಾಯಣ ತಂದೇನ ನಾರಾಯಣ ತಂದೇನ ಪ್ರೀತಿಯ ಸೋದರಿ ಭಾವನೆ ಪುಣ್ಯನವೇ ಬಳಕುತ ಕುಲುಕುತ ಹರ್ಷವ ಚೆಲ್ಲುತ್ತ ಸಾಗುವ ಧನ್ಯನವೇ ಸಾವಿತ್ರಿಯ ಹಿಂದೆಡೆ ಅಮೃತ ಹರಿಸಿ ಕಾಯುವ ಭಾಗ್ಯನವೇ ಕನ್ನಡ ನಾಡಿನ ಜೀವನದಿ ಕಾವೇರಿ ಓ ಜೀವನದಿ ಈ ಕಾವೇರಿ ಅನ್ನವ ನೀಡುವ ದೇವನದಿ ಈ ವೈಯಾರಿ ಓ ದೇವನದಿ ಈ ವೈಯಾರಿ ಈ ತಾಯಿಯೂ ನಕ್ಕರೆ ಸಂತೋಷದ ಸಕ್ಕರೆ ಮಮತೆಯ ಮಾತೆಗೆ ಭಾಗ್ಯದ ದಾತೆಗೆ ಮಾಡುವೆ ಭಕ್ತಿಯ ವಂದನೆ ಓ ಕನ್ನಡ ನಾಡಿನ ಜೀವನದಿ ಕಾವೇರಿ ಓ ಜೀವನದಿ ಈ ಕಾವೇರಿ ಕೊಡಗಲಿ ನೀ ಹುಟ್ಟಿ ಹರಿಯುವೆ ನಲಿವಿಂದ ತರುತ್ತಲಿ ಎಲ್ಲೆಲ್ಲೂ ಆನಂದ ಹಸಿರಿನ ಬೆಳೆ ತಂದು ಕುಡಿಯುವ ಜಲ ತಂದು ಚೆಲ್ಲುವೆ ನಗೆಯಂಬ ಶ್ರೀಗಂಧ ಧುಮುಕುತ ವೇಗದ ಜಲಪಾತದಲ್ಲಿ ವಿದ್ಯುತ್ ನೀಡುವೆ ಬಯಲಲ್ಲಿ ಕಡಲಲ್ಲಿ ಕಲಕಲ ಹರಿಯುತ್ತ ನಾಟ್ಯವ ಮಾಡುವೆ ಮಂದಗಾಮಿನಿ ಶಾಂತಿವಾಹಿನಿ ಚಿರನೂತನ ಚೇತನ ರಾಧೆಯು ನೀನೆ ದಕ್ಷಿಣ ಮಂದಾಕಿನಿ ಕನ್ನಡ ನಾಡಿನ ಜೀವನದಿ ಈ ಕಾವೇರಿ ಓ ಜೀವನದಿ ಈ ಕಾವೇರಿ
ಮೆಚ್ಚಿದ ಮಡದಿಯು ಸಿಕ್ಕಿದ ಮೇಲೆ ಸ್ವರ್ಗ ಸಂಸಾರವು. ಕನ್ನಡ ನಾಡಿನ ಜೀವನದಿ ಈ ಕಾವೇರಿ, ಓ ಜೀವನದಿ ಈ ಕಾವೇರಿ. ಅನ್ನವ ನೀಡುವ ದೇವನದಿ ಈ ವೈಯಾರಿ, ಓ ಜೀವನದಿ ಈ ವೈಯಾರಿ. ಈ ತಾಯಿಯೂ ನಕ್ಕರೆ ಸಂತೋಷದ ಸಕ್ಕರೆ, ಮಮತೆಯ ಮಾತೆಗೆ ಭಾಗ್ಯದ ದಾತೆಗೆ ಮಾಡುವೆ ಭಕ್ತಿಯ ವಂದನೆ. ಓ ಥ್ಯಾಂಕ್ ಯು.
ಮದೇವೋ